ಹಾಯ್ ಹಲೋ ನಮಸ್ಕಾರ ಮಾತಿರಿಗ್ಲ ವೆಲ್ಕಮ್ ಟು ಮೈ ಚಾನಲ್ ಜೇತಾಬೇರು ವಸ್ತುಲು ಟಾಕ್ಸ್. ಸೊ ಇತ್ತೆ ನಮ್ಮ ವ್ಲಾಗ್ದಾಗ ಬಂದು ತಮಿಳ್ ತುದುಪ್ಪ ನಮ್ಮ ಮಂಚವಿತ್ತು ತೆಂಕಲ್ ನೆಲಡ್ ಜೆಪ್ಪುನು ಯಾನ್ನ ಯಾ ಸೂಪರ್ ಜೆಪ್ಪು ರಾಹುಲ್ ನೆಲಡ್ ಜೆಪ್ಪುನು. ಸೊ ನಮ್ಮ ಮಂಚೋದ ಎಂಕ್ಲಿ ಫಿಟ್ ಮಂದಿ ಜ ಬಂದು ಬಂದಾಗ ತಾತ ವಸ್ತು ಮಾರಿ ಮೈ ಸ್ಪ್ರೆಡ್ ಆನ್ ಮಂಚೋದ ಫಿಟ್ ಮಂದಿ ಜ ಬಂದು ಬಂದಾಗ ಅವು ನೀರು ಬುಡ್ದಾದಿತ್ತು ನಂಚ ಈಗ ಆಯಿಲ್ ಪೇಂಟ್ ಹಾಕಿರ್ತಂಡೆ. ಸೊ ಆಯಿಲ್ ಪೇಂಟ್ ಹಾಕಿರೋ ಜನ ಬೈದೇನೆ ತೋರಿಸ್ಬೋದು ಗೈಸ್. ಆಯಿಲ್ ಪೇಂಟ್ ಹಾಕಿರೋ ಜನ ಬೈದೇರು ಅನ್ನೆ ಆಕು ಪೇಂಟ್ ಹಾಕು ಸಂಬಳದ ಜನಕ್ಕೆ ಸಮ ಹಾಕ್ಕೊಡು ಸೋಕಾಡು ಆಯಿಲ್ ಪೇಂಟ್ ಹಾಕಿರೋ ಜನ ಬೈದಂಡು ಒಕ್ಕಡೆ ಪಾಪ ಬೈದಿ ನೆಟ್ಟೆ ಪತ್ತಾನಾಗ ಪಾಪ ಆಯ್ತಾ ಅಂದು ಇಜ್ಜೆ ಒಂದು ಕಾರ್ಲ ಆಯ್ತು ರಡ್ಡು ಕಾರು ಆಯ್ತಾ ಒಂದು ಅಲ್ಲಿ ರೂಮ್ ಉಂಟು ಲೈಟ್ ಐಕ್ಲು ಹಾಕಿರಂಡು ಐಕ್ ಯಾವ ಜನ ಪೇಂಟ್. ಸೊ ಪೇಂಟಿಂಗ್ ಆನ್ ಗೈಸ್. ಪಕ್ಕಡೆ ಹಾಕಿನಕ್ಕೆ ಹಾಕೊಂಡು ಲೈವ್ ಹೋಯ್ತು ಲೈವ್ ಏನು ಅಂತಾರೆ ಏನ ಸ್ಕಿನ್ ಕೇರ್ ದಾದಪ್ಪ ಅಂದಿದೆ ಏನ ಸ್ಕಿನ್ ಕೇರ್ ದಾದಪ್ಪ ಅಂದ್ರೆ ಇನ್ನಿದ ವಿಡಿಯೋನಿಗೆ ಎಕ್ಸ್ಪ್ಲೇನ್ ಅನ್ಪೆ ಹೋಸ್ಟ್ ಆಗಿರ್ದಾದ್ರೆ ಏನು ಡೈಲಿ ಕೆಲವರು ಹಿಂಗೆ ಸೀಸನ್ ಟೈಮ್ ಹೋಸ್ಟ್ ಇಟ್ಟಿರ್ದಾದ್ರೆ ಡೈಲಿ ಮೇಕಪ್ ಅನ್ಪೆ. ಸೊ ಡೈಲಿ ಮೇಕಪ್ ಮಂತಿನಾದ ಸ್ಕಿನ್ ಹಾಳಾಗ್ಬೋದು ಏನು ಸ್ಕಿನ್ ಲಗಾಡಿ ಪೋದಿತ್ತದೆ ಏನು ಸಾರಿ ತಿನ್ಕೊಂಡವರ ತೂತ್ ಬದೆಗೆ ಲಗಾಡಿ ಪೋದಿರ್ತದೆ ಅಲಕ್ಕ ಲಗಾಡಿ ಪೋದಿರ್ತದೆ. ಸೊ ಇತ್ತೆ ಒಂಚದ ವಾರದ ಮುಂಚೆ ಯಾನ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತಂದಿಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡ್ತದೆ ಎಂಕ್ಕೆ ವಿಸಿಬಲ್ ರಿಸಲ್ಟ್ಸ್ ಎಂಕ್ಕೆ ತಿಕ್ಕತಾನೆ ಏನು ಸ್ಕಿನ್ ಮಸ್ತ್ ಮಲಮಲ ಪಿಂಪಲ್ಸ್ ಆಗಿರ್ತಾನೆ ರಿಶಿ ಆಗಿರ್ತಾನೆ ಮಸ್ತ್ ವರ್ಸ್ಟ್ ಆಗುತ್ತಂದ್ರೆ. ಸೊ ಇತ್ತೆ ಒಂದು ಮುಸ್ಲಿಂ ತುಂಬ ಕ್ಲಿಯರ್ ಆಗ್ತದೆ ಮಸ್ತ್ ಶೋ ಕ್ಲಿಯರ್ ಆಗಿ ಶೋಕ್ ಆಗ್ತದೆ. ಸೊ ಓ ಪ್ರಾಡಕ್ಟ್ ಬಂದ ನಿಕಲ್ ಕೇಂದ್ರ ಯಾನ್ ಯೂಸ್ ಮಾಡ್ತದೆ ಪುನಃ ಕ್ಯೂರ್ ಸ್ಕಿನ್ ದಾಖಲ ಪ್ರಾಡಕ್ಟ್ ಅದು ಯಾನೇ ಪನಂತೆ ಅವು ಏನು ಚೆಡ್ಡು ಎಕ್ಸಪ್ ಅನ್ನಲ್ಲ ಬಟ್ ಅವನ್ ಏಪ ನಮ್ಮ ಯೂಸ್ ಮಾಡ್ತಾ ತೂಪತ್ತದೆ ಅಪ್ಪಾಗ ನಮಗೆ ಗೊತ್ತಾಪನು. ಸೊ ಹೆಂಗೆ ರಿಯಲೈಸ್ ಆಗ್ತದೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಮಸ್ತ್ ಎಡ್ಡು ಬಂದದ್ದು. ಸೊ ಏನ ಕೈಗಿದ್ದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಉಂಟು. ಸೊ ನಿಕ್ಲೆ ಆ್ಯಪ್ ಉಂಟು ಕ್ಯೂರ್ ಸ್ಕಿನ್ ದಾಖಲ ಆ ಆ್ಯಪ್ಗೆ ಲಾಗಿನ್ ಆದ ಅಲ್ಪ ನಿಕ್ಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದು ಅವಳ ಫ್ರೀಗೆ ನಿಕ್ಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಇದೇ ಪೋದು ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ಮಾಡ್ತಂಡ ಚಾರ್ಜಸ್ ಜಾಸ್ತಿ ಉಪ್ಪುಂಡು ಅವೆ ಕ್ಯೂರ್ ಸ್ಕಿನ್ ಆ್ಯಪ್ ಫ್ರೀಗೆ ನಮಗೆ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಸೊ ಎಂಚ ಲಾಗಿನ್ ಹಾಕುನು ಎಂಚ ಪರ್ಚೇಸ್ ಮಾಡ್ಕೊಂಡು ಎಂಚ ಯೂಸ್ ಮಾಡ್ಕೊಂಡು ಈ ಪ್ರೊಡಕ್ಷನ್ ಮಾಡಪ್ಪ ಅಂದ್ರೆ ನಿಮಗೆ ಏನು ಪಂದು ಕೊಡ್ಬೆ. ಸೊ ಆ್ಯಪ್ಗೆ ಲಾಗಿನ್ ಎಂಚ ಹಾಕೊಂಡು ಬಂದಿಗೆ ಏನು ಪಂದು ಕೊಡ್ಬೆ. ಫಸ್ಟ್ ಕ್ಯೂರ್ ಸ್ಕಿನ್ ಆ್ಯಪನ್ನು ಪ್ಲೇ ಸ್ಟೋರ್ ಸರ್ಚ್ ಮಾಡಿದ್ರೆ ಡೌನ್ಲೋಡ್ ಮಾಡ್ತಾರೆ ಡೌನ್ಲೋಡ್ ಮಾಡ್ತಾ ಆಗ್ಬೋಕ ನಿಕ್ಲಿನ ಮೊಬೈಲ್ ನಂಬರ್ ಪಾಡ್ದು ಲಾಗಿನ್ ಮಾಲೆ ಲಾಗಿನ್ ಆಗ್ಬೋಕ ನಿಕ್ಲಿಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಬರ್ತದೆ ಓ ಲ್ಯಾಂಗ್ವೇಜ್ ಬೋರ್ಡ್ ಇಂಗ್ಲೀಷ್ ಹಿಂದಿ ಕನ್ನಡ ಓಬೋರ್ಡ್ ಸೆಲೆಕ್ಟ್ ಮಾಡ್ತಾನೆ ಸೆಲೆಕ್ಟ್ ಮಾಡೋದು ಮಂತ ಆಗ್ಬೋಕ ನಿಕ್ಲಿ ಲಾದ ಮಾಡ್ಬೋದು ಬಂದಾಗ ಹೇರ್ ಅಥವಾ ಸ್ಕಿನ್ ಅಪ್ ಒಂದು ಆಪ್ಷನ್ ನಿಕ್ಲಿ ಕುಜಲಗ್ಲಾಗ ಟ್ರೀಟ್ಮೆಂಟ್ ಉಂಟು ಮೋನೆಗ್ಲ ಟ್ರೀಟ್ಮೆಂಟ್ ಉಂಟು. ಸೊ ಇಂಕ ಮೇನ್ಲಿ ಹೇರ್ ಫೇಸ್ ಬೋರ್ಡ್ ಇದ್ದೀನಿ. ಸೊ ಏನು ಫೇಸ್ ಸೆಲೆಕ್ಟ್ ಮಾಡ್ತೆ ಫೇಸ್ ಸೆಲೆಕ್ಟ್ ಮಾಡ್ತಾ ಇರ್ಬೇಕು ನಮ್ಮ ಫೋಟೋ ನಮ್ಮ ಕ್ಲಿಕ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಆಪ್ಷನ್ ಬರ್ಕೊಂಡು ನಮ್ಮದು ಅಲೆಜಿ ಅವನು ಓಪನ್ ಮಾಡಿದ್ದು 3 ಇಂಚ್ ಸರಿ ನಮ್ಗೆ ಕ್ಲೀನ್ ಆಗಿ ಅವು ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿಬೋಕ ದಾದ ಇಶ್ಯೂಸ್ ಉಂಟು ಬಂದು ನಮಗೆ ತೋರಿಸ್ಬೋದು ಅವು ಮಾತಾಡ್ಬೋಕ ಡಾಕ್ಟರ್ ನಮಗೆ ಏಪನ ತೋರಿಸ್ಬೋದು ಆ ಡಾಕ್ಟರ್ ನಮ್ಮ ಸ್ಕಿನ್ಗೆ ಸೂಟ್ ಹಾಕೋಣ ಈ ಮಾತಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ಕೊಂಡ ಪ್ರಾಡಕ್ಟ್ಸ್ ನಮಗೆ ತೋರಿಸ್ಬೋದು ಆಗ್ಬೋಕ ನಮ್ಮ ಅಲ್ಪ ನಾವು ಅವೇನು ಪರ್ಚೇಸ್ ದಾಟಿ ಈವನ್ ಆಯ್ತು ನಮಗೆ ಕ್ವಶನ್ಸ್ ಮತಕ್ಕೆ ನಮ್ಮ ಓಣ ಮೆಡಿಸಿನ್ ತೆತ್ತೊಂದಿಲ್ಲ ಅತ್ತಂಡ ನಮ್ಮ ಇದು ಮ್ಯಾರೇಜ್ ಆಗಿತ್ತು ಪ್ರೆಗ್ನೆನ್ಸಿ ಆದುಂಡ ಈಗ ಮಾತ್ರ ಸೂಟೇಬಲ್ ಆಪನ ಅಂಚಿನ ಪ್ರಾಡಕ್ಟ್ಸ್ ನಮಗೆ ಕೊಡ್ದು ನಮಗೆ ಡಯಟ್ ಪ್ಲಾನ್ಸ್ ನಮಗೆ ಅಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಎಂಕ ಕ್ಯೂರ್ ಸ್ಕಿನ್ ಡಾಕ್ಟರ್ ಏನೋ ಡಾಕ್ಟರ್ ಮಾತ್ರ ಕೊಡ್ತೇವೆ ಬಂದಾಗ ಕ್ಯೂರ್ ಸ್ಕಿನ್ ದತ್ತಿನ ಡೀಪ್ ಕ್ಲೆನ್ಸ್ ಫೇಸ್ ವಾಶ್ ಎಕ್ಸ್ಪೋಲಿಯೇಟ್ಸ್ ಆ್ಯಂಡ್ ಪ್ಯೂರಿಫೈಸ್ ವಿತ್ ಸ್ಯಾಲಿಸಿಕ್ ಆಸಿಡ್ ಉಂಡಾയിട്ട് ಅಂಚೆನೆ ಮೈಕ್ರೋಸ್ಕೋಪಿಯರ್ ಮಾತ್ರ ಇನ್ಕ್ಲೂಡ್ ಆದ ಸ್ಕಿನ್ಗೆ ಎಡ್ಡೆ ಹಾಕುನಂಚಿನ ಸ್ಕಿನ್ ಬೇರಿಯರ್ ರಿಪೇರ್ ಹಾಕುನಂಚಿನ ಫೇಸ್ ವಾಶ್ ನಮ್ಮ ಕೈಟುಂಡು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಅದು ಅಂತ ಬಂದಾಗ ಸ್ವಲ್ಪ ಹೋಗಿ ಮಾತ್ರ ಸೆಟಪ್ ಮಾಡ್ತಿದ್ದೆ. ಸೊ ನೆಟ್ ಕ್ಯೂರ್ ಸ್ಕಿನ್ ದಕ್ಕನ ಅಜಾಲಿಕ್ ಕ್ಲಿಯರ್ ಕ್ರೀಮ್ ಬಂದುಂಡು ನೆಟ್ ನಮ್ಮ ರಿಪೇರ್ ಕ್ರೀಮ್ ಬ್ರೈಟ್ನೆಸ್ ಕೊರ್ಕೊಂಡು ಇವಾಗ ಸ್ಕಿನ್ ಕರೆಕ್ಷನ್ ಮಾಡ್ಕೊಂಡು
ಸ್ಕಿನ್ನಡು ಒಂಜಾತ್ ನಮ್ಮ ಪಿಂಪಲ್ಸ್ ಮಾತ ಅದು ಒಂಜಾತ ಮಾರ್ಕ್ಸ್ ಇಪ್ಪಡು ಅಂಚನೆ ಪಿಗ್ಮೆಂಟೇಷನ್ ಅದು ಪಡು ಮಾತ ಅದು ಮಾತ ಪ್ರಾಬ್ಲಮ್ಸ್ ಉಂಡು ಅವು ಮಾತ ಕರೆಕ್ಟ್ ಮಾಡ್ಬೋದು ಬುಕ್ಕ ನಮ್ಮ ಸ್ಕಿನ್ ಅದನ್ನ ಕೆಮಿಕಲ್ ಯೂಸ್ ಅದು ಡಾರ್ಕ್ನೆಸ್ ಬರ್ತಿತ್ತು ಪಿಗ್ಮೆಂಟ್ ಆದಿತ್ತಂಡ ಅಥವಾ ಟ್ಯಾನ್ ಆದಿತ್ತಂಡ ನಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಟ್ಟು ನಂಚಿನ ಬೇಲೆನೆ ಈ ಕ್ರೀಮ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಒನ್ ಈಸ್ ನಮಗೆ ಸನ್ಸ್ಕ್ರೀನ್ ಕೊಡ್ತೇವೆ ಕ್ಯೂರ್ ಸ್ಕಿನ್ ದಕ್ಕಲ SPF 50 ಆಕ್ವಾ ಸನ್ಸ್ಕ್ರೀನ್ ವಿತ್ ಅಡ್ವಾನ್ಸ್ಡ್ UV ಫಿಲ್ಟರ್ಸ್. ಸೊ ನೆಟ್ 50+ SPF ಉಂಡು. ಸೊ ತೂವೋಲಿ ಮಸ್ತ್ ಎಡ್ಡು ಉಂಡು ಗೈಸ್. ಇಂದು ಮಾತ್ರ ನಮಕ್ ನಾರ್ಮಲ್ ತಿಕ್ಕ ಅಂದ್ರೆ ನಮಕ್ ಅಕ್ಕಲಿ ನಮ್ಮ ಸ್ಕಿನ್ಗೆ ಓವಿ ಎಡ್ಡೆ ಅಂಚರಿ ಪ್ರಾಡಕ್ಟ್ ಮಾತ್ರ ಕಡಪುಂಡು ఒక ಮಾತ ಒಟ್ರಾನ್ಸಿಲಕತ್ ನಮ್ಮ ಸ್ಕಿನ್ಗೆ ಸೂಟ್ ಆಪುಂಡ ಇಫ್ ಸೂಟ್ ಆಪುಂಡ ಮಾತ್ರ ಅಕ್ಕಲಿ ನಮಕ್ ಸಜೆಸ್ಟ್ ಮಾಡ್ಬೇರು. ಸೊ ಸನ್ಸ್ಕ್ರೀನ್ ಮುಲ್ಪೊಂಡು. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಆದ ಬಂದಾಗ ನಮಕ್ ಕ್ಯಾಪ್ಸೂಲ್ ಕೊಡ್ತೇವೆ. ಈ ಕ್ಯಾಪ್ಸೂಲ್ ತಿಂಡ್ರೆ ತಿಂದ್ರೆ ನೆತ್ತುಲೆ ಅದನ್ನು ಬಂದು ತೋರಿಸ್ಪಾವೆ ಗಾಮ ಲಿಮೋನಿಕ್ ಬಾಯ್ಬುಕ್ ಅಂತ ಹೊಡ್ಕೊಡ್ತೇವೆ ಒಂದು ದೇರಂಜ ಹೋದ್ರೆ ಜನಬುಕ್ ವೈಟಮಿನ್ ಉಪ್ಪಡನ್ಸಿನಿ ಒಮೆಗಾ ನೆಟ್ 10 ಸೆಟ್ ಕ್ಯಾಪ್ಸೂಲ್ಸ್ ಉಂಡು 10 ಸೆಟ್. ಸೊ ಮುಲ್ತು ಓಲಿ ಈತ್ ಕ್ಯಾಪ್ಸೂಲ್ಸ್ ಉಂಡು ಒಂದು ತಿಂಡ್ರೆ ನೆಟ್ ನಮ್ಮ ಒಂಜೊಂಜಿನ ಗೆಟ್ಟಿದ್ದು എനിക്ക് പാർട്ട് തോച്ച് പറഞ്ഞത് ಆಯ್ತಾ ಕ್ಯಾಪ್ಸೂಲ್ ಉಳ್ಳದಾಗ ಸಿರಮ್ ಉಂಡುತ್ತಲೆ ಅವೇನು ನಮ್ಮ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅದು ಬಂದು ಬಂದಾಗ ಕ್ಯೂರ್ ಸ್ಕಿನ್ ದಕ್ಕಲ್ಲ ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್ ಬಂದದ್ದು. ಸೊ ನೆತ್ ಸೆರಮೈಡ್ಸ್ ಉಂಡು ಓಟ್ ಬ್ರ್ಯಾನ್ ಉಂಡು ಬೊಕ್ಕಂಚನೆ ಇದು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡ್ಕೊಂಡು ಆ್ಯಕ್ಚುಲಿ ಮಾಯಿಶ್ಚರೈಸರ್ ಕ್ಯೂರ್ ಸ್ಕಿನ್ ದಕ್ಕಲ್ಲ ಸ್ಕಿನ್ ನರಿಶ್ ಹಾಕೊಂಡು ರಿಪೇರ್ ಹಾಕೊಂಡು. ಸೊ ಮಾಯಿಶ್ಚರೈಸರ್ ಬೆಸ್ಟ್ ಬಂದ್ಕೊಂಡು ನಾನು ಯೂಸ್ ಮಾಡಿದೆ. ಸೊ ಇತ್ತನಿಗೆ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಿ ತೋರಿಸ್ಪಾವೆ. ಪ್ರಾಡಕ್ಟ್ ನಮಗೆ ರಿಸೀವ್ ಆಯ್ಬೋಕ ಇಲ್ಲ ಆ ಪ್ರಾಡಕ್ಟ್ ಎಂಚ ಯೂಸ್ ಮಾಡ್ಬಿಟ್ಟು ಬಂದು ಗೊತ್ತಿದ್ದಿಲ್ಲ ಆ ಆ್ಯಪ್ ಹೋಗ್ಬೋದು ಹೌ ಟು ಯೂಸ್ ಬಂದ ತೋರಿಸ್ಕೊಂಡು ನಮಗೆ ಐ ಕ್ಲಿಕ್ ಮಾಡ್ತೀನಿ. ಸೊ ನೈಟ್ ಕೊಂಚ ರೂಟೀನ್ ಅಂಚನೆ ಮಾರ್ನಿಂಗ್ ಕೊಂಚ ರೂಟೀನ್ ಆಯ್ತು ತೋರಿಸ್ಕೊಂಡು. ಸೊ ಮಾರ್ನಿಂಗ್ ರೂಟೀನ್ ಎಂಚ ಬಂದಾಗ ಏನಾಯ್ತು ಫಸ್ಟ್ ನಮ್ಮ ಯೂಸ್ ಮಾಡ್ಕೊಡೀನಿ ನಮ್ಮ ಕ್ಯೂರ್ ಸ್ಕಿನ್ ದಕ್ಕಲ ಫೇಸ್ ವಾಶ್ನ ಕ್ಯೂರ್ ಸ್ಕಿನ್ ದಕ್ಕಲ ಫೇಸ್ ವಾಶ್ ನಮ್ಮ ಎಂಚ ಅಮೌಂಟ್ ದೆಪ್ಪೋಡು ಬಂದಾಗ ಜಸ್ಟ್ 1 ಪಂಪ್ ಇತ್ತೆ ದಿಸ್ ಮಚ್ ಇಸ್ ಇನಫ್. ಸೊ ಕ್ಲೋಸ್ ಮಾಡಿದ್ದು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತೇನೆ. ಸೊ ಎಂಚ ಅಪ್ಲೈ ಮಾಡ್ಕೊಳ್ತಾಗ ಓಲ್ ಫೇಸ್ಗೆ ಕವರ್ ಆಗೋದು ನಮ್ಮ ಓಲ್ ಮದ ಸ್ಕಿನ್ ನಮಗೆ ಮಸ್ತ್ ಹಾಳು ಅದನ್ನ ನಾವು ಅಪ್ಲೈ ಮಾಡ್ತೇನೆ ನಾನು. ಸೊ ಎಸ್ ಫೇಸ್ ವಾಶ್ ಆಗ್ಬೇಕು ದಾದ ಮಾಡ್ಬಿಟ್ಟು ಬಂದಾಗ ಫೇಸ್ ವಾಶ್ ಆಗ್ಬೇಕು ಫೇಸ್ ಒರೆಸು. ಸೊ ಸೆಕೆಂಡ್ ಸ್ಟೆಪ್ ದಾದ ಬಂದಾಗ ಮಾರ್ನಿಂಗ್ ಮಾತ್ರ ಒರೆಸ್ತಾ ಇರ್ಬೇಕು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬಿಡು ನೈಟ್ ದರ್ಬಿ ನಾನು ಕ್ಲಿಕ್ ಬಂದು ಮಾರ್ನಿಂಗ್ ಆಂಡ ಫೇಸ್ ವಾಶ್ ಮಾಡ್ತಾ ಇರ್ಬೇಕು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬಿಡು ನಮಗೆ ಸನ್ಸ್ಕ್ರೀನ್ ಕಡೆ ಕೊಡುವೆ. ಸೊ ಏನ ಸನ್ಸ್ಕ್ರೀನ್ ಇಂದು ಸೊ ಒಂದೇ ನಾನು ಅಪ್ಲೈ ಮಾಡ್ಬಿಡು ಮಾರ್ನಿಂಗ್ ಆದಿತ್ತಲ್ಲ. ಸೊ ಇದು ನೈಟ್ ಟೈಮ್ ಇರ್ತದೆ ನೈಟ್ ಟೈಮ್ ಮಾಡಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬಿಡುತ್ತೆ. ಸೊ ಮಾಯಿಶ್ಚರೈಸರ್ ಮುಲ್ಕೊಂಡು ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೇಕು ದಾರೇಜಿ ಕಾಯಿನ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ ದಿಸ್ ಮಚ್ ಇತ್ಯಾ ಏಕ್ಲೇ ಉಂಡು ಮಸ್ತ್ ಮಸ್ತ್ ಪಾಡ್ನಾರ ಅಪ್ಪ ಗಾಲಿ ಹಾಕೊಂಡು ಚೂರು ಮಾಯಿಶ್ಚರೈಸರ್ ನಮ್ಮ ನಾರ್ಮಲ್ ಮಾಯಿಶ್ಚರೈಸರ್ ಎಂಚ ಯೂಸ್ ಆಗ್ಬೋ ಅಂಚನೆ ಯೂಸ್ ಆಗ್ತದೆ ಅಂಚೆ ಸ್ಪ್ರೆಡ್ ಅಂತ ನಾನು ಎಸ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇರ್ಬೇಕು ದಾದ ಮಾಡ್ಕೊಡು ಅಂತಂದಾಗ ಒಂದು 10 ಮಿನಿಟ್ಸ್ ಬುಡ್ದು ನಿಕ್ಲೊಂಜಿ ಕ್ರೀಮನ್ನು ಅಪ್ಲೈ ಮಾಡ್ಕೊಡು. ಸೊ 10 ಮಿನಿಟ್ಸ್ ಬುಡ್ದು ತಿಕ್ಕುವೆ. ಸೊ ಮಾಯಿಶ್ಚರೈಸರ್ ಪಾಡ್ಬೇಕು 10 ಮಿನಿಟ್ಸ್ ಬುಡ್ದು ಓ ಕ್ರೀಮ್ ಅಪ್ಲೈ ಮಾಡ್ಬಿಡು ಬಂದಾಗ ನಮಗೆ ಕೊಡ್ತಾನೆ ಅಂಚಿನ ಸೊ ಮಾಡ್ಕೊಂಡು ಕ್ರೀಮ್ ಇದು ನಮ್ಮ ಸ್ಕಿನ್ ಕರೆಕ್ಟ್ ಮಾಡ್ಕೊಂಡು ರಿಪೇರ್ ಕ್ರೀಮ್ ಬಂದ್ಪಲ್ಲಿ ಒಂದು ಓಲ್ ಯೂಸ್ ಮಾಡ್ಕೊಂಡು ಬಂದಾಗ ಓಲ್ ಪಿಂಪಲ್ ಉಂಡು ಆ ಜಾಗ ಮಾತ್ರ ಯೂಸ್ ಮಾಡ್ಕೊಡು ಓಲ್ ಫೇಸ್ಗತ್ತೆ ಪಿಂಪಲ್ ಇಪ್ಪಿನ ಜಾಗಕ್ಕೆ ಯೂಸ್ ಮಾಡ್ತಾರೆ. ಸೊ ದೇ ನೆಟ್ಲ ಪಂಪ್ ಮಾಡ್ಕೊಂಡು ಸೈಜ್ದ ಉಂಡು ಇಂದು ಅಂಚನೆ ಜಸ್ಟ್ ರೈಸ್ ಅಮೌಂಟ್ ದಾತ್ ಜಸ್ಟ್ ರೈಸ್ ಅಮೌಂಟ್ ದಾತ್ ಇತ್ಯಾ. ಸೊ ಇದು ಎನ್ನ ಪಿಂಪಲ್ ದೇ ಮುಲ್ಪೊಂಡು ಜುಮಕ್ ಎನ್ನ ಪಿಂಪಲ್ ಮುಲ್ಪೊಂಡು ಸ್ಕಿನ್ ದಲ್ಪ ಇವನ್ ಮೂಲು ಸೊ ಅಡಿ ಅಪ್ಲೈ ಮಾಡ್ತೀನಿ ನಮ್ಮ. ಸೊ ಈತ ಜಾಗಗಳನ್ನ ಪಿಂಪಲ್ ಇತ್ತೇನೆ ನಾನು ಹಾಲು ಪೋಡು ಪೂಜೋಡು. ಸೊ ಎಸ್ ಇದು ಮಾಡ್ತೇನೆ ನಾನು. ಸೊ ಇಫ್ ನಿಕ್ಕಲ್ ಮಾರ್ನಿಂಗ್ ಆಗಿತ್ತೇನೆ ಖಾಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೇನೆ ನಾನು. ಸೊ ಹೆಂಗೆ ಕೊಡ್ತೀನಿ 5 ಪ್ರಾಡಕ್ಟ್ ಇತ್ತು ಅಡ್ಡ ಬಿಡ್ತೀನಿ ನಿಮಿಷ
ಸೊ ಈ ಸೆರಮನಿ ಯೂಸ್ ಮಾಡ್ಕೊಂಡು ಬಂದಾಗ ನೀನು ಓಪನ್ ಮತ್ತು ಕ್ಯಾಪ್ಸೂಲ್ ನಮಗೆ ಕೊಟ್ಟು ಆ ಕ್ಯಾಪ್ಸೂಲ್ ಕಟ್ ಮಾಡ್ತಿದ್ದು ಆಯ್ತು ಅದಾದ ಒಳ್ಳೆ ಸಿರಮ್ದಾದ ನಾವು ನಮ್ಮ ಪೂಜಿನ ಆ್ಯಂಡ್ ಅವನಿಗೆ ಗೈಟ್ ಉಪ್ಪುಂಡಿ ಅಪ್ಪ ಪೂಜೆಗೆ ಬಂದದ್ದು ಈಗ ನೈಟ್ ಬಂದು ಜಪ್ಪು ನಾನು ಪೂಜೆ సో క్యూర్ స్కిన్ ప్రొడక్ట్ ఎడ్డండి పని ఎండకెళ్ళిన అబ్సల్యూట్లీ ఎడ్డండు దాపండి ఎన్న స్కిన్ ఏం చాడుతాను పని నీకు 2 years బిఫోర్ అండ్ ఆఫ్టర్ ఇత్తనే ಪಡ್ತಾನ ಪಾಡ್ಮೇನೆ ಸೊ ನೀಕು 2 ಲೇ ಏನು ಚಾತನ ಪನ್ನಂದು ಸೊ ಒಂದು ಯೂಸ್ ಮಾಡಿ ಬೋಕ ಎಂಕಂತೂ ಆಲ್ಮೋಸ್ಟ್ ಒಂಜಿ ಯೂಸ್ ಇಂಕ್ ಐತೆ ಅದ ರಿಸಲ್ಟ್ ಇಂಕ್ ಗೊತ್ತಾಗ ಸ್ಟಾರ್ಟ್ ಆಗ್ತಾನೆ ಫುಲ್ ಕ್ಯೂರ್ ಔಟ್ ಪನ್ನಂಡು ಆಲ್ಮೋಸ್ಟ್ 6 weeks ನಮಗೆ ಟ್ರೀಟ್ಮೆಂಟ್ ಆಗತ್ತೆ ಮಸ್ತ್ ಸ್ಕಿನ್ ಲಗಡಿ ಪೋದಿತ್ತಾನೆ ಡೆಫಿನೆಟ್ಲಿ ಪ್ಲೀಸ್ ಯೂಸ್ ದಿಸ್ ಅಂಚೆ ನಿಕ್ಲಿಗೆ ರಪ್ಪ ನಿಕ್ಲ ಸ್ಕಿನ್ ಕ್ಯೂರ್ ಹಾಕೊಂಡು ನಿಕ್ಲಿಗೆ ಎಡ್ಡೆ ರಿಸಲ್ಟ್ ತಿಕ್ಕೊಂಡು ಐ ಕ್ಯಾನ್ ಗ್ಯಾರಂಟಿ ಸೊ ಪರ್ಚೇಸ್ ಮಾಡಲಿ. ಸೊ ಗುಡ್ ಮಾರ್ನಿಂಗ್ ಗೈಸ್ ವ್ಲಾಗ್ ಕಂಟಿನ್ಯೂ ಮಾಡ್ತಂದಿಲ್ಲ ಕೋಡೆ ನೈಟ್ ಊದುಪ್ಪರು ಮಂಚ ಊದು ಮಾತ ಆಯಿಲ್ ಪೇಂಟ್ ಹಾಕಿರುತ್ತಂಡು ಸೊ ಕಾಂಡದೆತ್ತ 7 ಗಂಟೆದ ಪೊಡ್ತು ದೀಪ ದೀದಾತಂಡು ಸೊ ತಿಂಡ್ರೆ ಚಾಕು ಎತ್ತವೆ ನಾನು ಇಂಡಕ್ಷನ್ ಅದೆಲ್ಲ ಮನ್ಪುಗ ಬಂದು ಯೋಚನೆ ಮಾಡ್ತದಿಲ್ಲ ಕ್ಯಾರೆಟ್ ಬೀನ್ಸ್ ಉಂಡು ಪಲಾವ್ ಪುಡಿ ಉಂಡು ನುಪ್ಪು ಬಾಜರಿಜಿನ ಮಾಡ ಐಟು ನಾಯಿನಿ ಹಂಚ ಯೋಚನೆ ಮಾಡ್ತದ ಅನ್ಕೊಂಡು ಬಂದಂದು ಹಾಲಕ್ನ ಲೇಟ್ ಹಾಕೊಂಡು ಯಾನಿನ್ನು ಬೇಗ ಹಾಕದೆ ಆ್ಯಕ್ಚುಲಿ ಪನ್ನೋಡು ಬಂದ ಕೊಟ್ಟರೆ ರಾತ್ರಿ ಜಿಗಿದೀನಿ ಎಡಿಟಿಂಗ್ ಬಂತು ಅಂತ ಮಸ್ತ್ ಎಡಿಟಿಂಗ್ ಬಾಕಿ ಇತ್ತಂಡೆ ಎಡಿಟಿಂಗೇ ಬಂತು ಅಂತ ಸೊ ಯಾನ ಮೆಗ್ಗೆ ಎಲ್ಲ ಕೊಡು ಪೇಂಟ್ ಹಾಕಿನ ತುಲಿ ಮೂಲಿಂದ ದೊಡ್ಡ ಮಂಚ ಅವು ಹೆಡ್ಡೆ ಬ್ಯಾಗ್ತದೆ ಮಗ ಈಗ ಪಪ್ಪ ಪ್ಲೈವುಡ್ ಹಾಕರಿತ್ತೇರು ಸೊ ಅವು ತುಕ ಆಂಟದ ಪಲಾವ್ ಮಾಡ್ಬೇಕು ಉಪ್ಪು ಹಣ ದೀಪ ಸೋನ ಮಸಾಲೆ ಅರಿತಿಕ್ಕೊಂಡು ಜನ ಆಡಿನಾಡೆ ಸಾಕಾಣೆ ಇಂಕ